ಎಲ್ಲರಿಗೂ ಜೈ ಶ್ರೀರಾಮ್. ಕುಪ್ಪೆಟ್ಟಿಯ ಕುಗ್ರಾಮಕ್, ಅದರಲ್ಲಿ ಸಾವಿರಾರು ಜನ ನೀವು ಸೇರಿರುವಂಥದ್ದು. ಅದರ ಜೊತೆಯಲ್ಲಿ ಈ ಭಜನಾ ಮಂದಿರದ ಉದ್ಘಾಟನೆ, ಒಂದು ರೀತಿಯಲ್ಲಿ ನೂತನ ರಾಜಗೋಪುರದ ಉದ್ಘಾಟನೆ ರಾಜರೇ ಬಂದು ಮಾಡಿರುವಂಥದ್ದು. ಇದು ಈ ಗ್ರಾಮದ, ಈ ಪರಿಸರದ ಜನಕ್ಕೆ ಅತ್ಯಂತ ಒಂದು ಭಾಗ್ಯದ ಸಂಗತಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಒಂದು ಸಮಾಜ ಉಳಿಬೇಕಾದರೆ ಅದು ಧರ್ಮ ಕೇಂದ್ರಿತವಾಗಿರಬೇಕು. ಜಗತ್ತಿನ ಯಾವುದೇ ದೇಶವನ್ನು ನೀವು ತಗೊಳ್ಳಿ, ಆಯಾ ದೇಶಕ್ಕೆ ಒಂದೊಂದು ಧರ್ಮ ಇದೆ. ಆ ಧರ್ಮವನ್ನು ಇಟ್ಟುಕೊಂಡಾಗ ಮಾತ್ರ ಆ ದೇಶ ಉಳಿಯುತ್ತೆ. ಅದಕ್ಕೋಸ್ಕರ ಹಿಂದೂ ಧರ್ಮವನ್ನು ಯಾವುದಿದೆ ಅದು ನಮ್ಮ ಮೂಲ ಧರ್ಮ. ಅದು ಒಂದು ರೀತಿಯಲ್ಲಿ ನಮ್ಮ ಬೇರದು. ಆ ಧರ್ಮ ಸಂಸ್ಕೃತಿ ಅದು ಉಳಿದ್ರೆ ಅದರ ಮೇಲೆ ಕಾಣ್ತಾ ಇರುವಂಥ ಭವ್ಯವಾದಂಥ ಆ ಮರ, ಆ ಎಲೆ, ಆ ಹೂವು, ಆ ಹಣ್ಣು ಅದು ಕಾಣುತ್ತೆ. ಅದಕ್ಕೋಸ್ಕರ ಈ ಬೇರನ್ನು ಗಟ್ಟಿ ಮಾಡುವಂಥ ಒಂದು ದೊಡ್ಡ ಪ್ರಯತ್ನ ಅದು ಇಂಥ ಒಂದು ಸಣ್ಣ ಪುಟ್ಟ ಭಜನಾ ಮಂದಿರಗಳಿಂದ ಆಗುವಂಥದ್ದು. ಅವ್ರು ಹೇಳಿದ್ರು ಇಲ್ಲಿ ಯಾವುದೇ ರೀತಿಯಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಂಡ್ರೂ ಕೂಡ ಅದು ಸಿದ್ಧಿ ಆಗುತ್ತೆ ಅಂತ. ಯಾಕೆಂದರೆ ಸಿದ್ಧಿ ಗಣಪತಿನೇ ಅಲ್ಲಿರುವಂಥದ್ದು. ಒಂದು ರೀತಿಯಲ್ಲಿ ಗಣಪತಿ ಇಡೀ ಹಿಂದೂ ಸಮಾಜವನ್ನು ಒಟ್ಟು ಮಾಡಿದವನು. ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಯಾರನ್ನು ಇಟ್ಟುಕೊಂಡ್ರೆ ಇಡೀ ಹಿಂದೂ ಸಮಾಜ ಒಂದಾಗುತ್ತೆ ಅಂತ ಯೋಚನೆ ಮಾಡಿದಾಗ ಗಣಪತಿಯನ್ನು ಇಟ್ಟುಕೊಂಡ್ರೆ ಆಗುತ್ತೆ ಅಂತ ಹೇಳಿ ಮನೆ ಒಳಗಿದ್ದಂಥ, ಕೋಣೆ ಒಳಗಿದ್ದಂಥ, ಗುಡಿ ಒಳಗಿದ್ದಂಥ ಗಣಪತಿಯನ್ನು ಸಾರ್ವಜನಿಕವಾಗಿ ತಂದುದರ ಮುಖಾಂತರ ದೊಡ್ಡ ಒಂದು ಆಂದೋಲನ ಈ ದೇಶದಲ್ಲಿ ನಡೆಯಿತು. ಅಂಥ ಒಂದು ದೊಡ್ಡ ಕಾರ್ಯ ಅದು ಗಣೇಶನಿಂದ ಆಗುವಂಥದ್ದು. ಅದಕ್ಕೋಸ್ಕರ ಹಿಂದೂ ಸಮಾಜವನ್ನು ಉಳಿಸುವಂಥ ಒಂದು ಭವ್ಯವಾದಂಥ ಕಾರ್ಯ ಅವರಿಂದ ಆಗ್ತಾ ಇದೆ. ರಾಜರ ಬಗ್ಗೆ ನಾನು ಹೆಚ್ಚು ಹೇಳಬೇಕಾದಿಲ್ಲ ಅಂತ ಕಾಣುತ್ತೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬರುವಾಗ ಸುಮಾರು ಒಂದು 573 ರಾಜರ ಮಹಾರಾಜರುಗಳು ಇದ್ದರು, ಸಣ್ಣ ಪುಟ್ಟದೆಲ್ಲ ಸೇರಿ. ಆದರೆ ಇವತ್ತಿಗೂ ಆ ಗೌರವವನ್ನು ಇಟ್ಟುಕೊಂಡಂಥ, ಆ ಮರ್ಯಾದೆಯನ್ನು ಇಟ್ಟುಕೊಂಡಂಥ ಒಂದು ರಾಜ ಪರಂಪರೆ ಇದ್ದರೆ ಅದು ಮೈಸೂರಿನ ರಾಜ ಪರಂಪರೆ. ಅದು ಮೈಸೂರು ರಾಜರು ಎಲ್ಲೆಲ್ಲಿಗೆ ಹೋಗ್ತಾರೆ ಅಂತ ಎಲ್ಲ ಕಡೆಯಲ್ಲಿ ಸಂಪತ್ತು ಆಗುತ್ತೆ, ಧಾನ್ಯನೂ ಆಗುತ್ತೆ, ಸುಖ ಸಂಪತ್ತು ಸಿಗುತ್ತೆ ಅಂತ ಹೇಳುವಂಥ ಒಂದು ಮಾತು ಆ ಕಡೆ ಎಲ್ಲ ಕಡೆಯಲ್ಲೂ ಇರುವಂಥದ್ದು. ಅನೇಕ ಇವರ ಹಿರಿಯರುಗಳು ಸಮಾಜಮುಖಿಯಾದಂಥ ಏನೇನು ಕಾರ್ಯಗಳನ್ನು ಮಾಡಬೇಕು ಅದೆಲ್ಲವನ್ನೂ ಮಾಡ್ತಾ ಬಂದರು. ಅದು ಅಣೆಕಟ್ಟು ಇರ್ಬೋದು, ರಸ್ತೆ ಇರ್ಬೋದು. ಈಗ ಸ್ವಲ್ಪ ಬದಲಾಗಿದೆ. ನಾನು ಮೊದಲು ಮೈಸೂರಿಂದ ಬೆಂಗಳೂರಿಗೆ ಹೋಗಬೇಕಾದ್ರೆ ಆ ರಸ್ತೆ ಬಿಟ್ಟು, ಆವತ್ತಿನ ರಸ್ತೆ ಬಿಟ್ಟು ಸುಮಾರು ಒಂದು 20 ಅಡಿ ದೂರದಲ್ಲಿ ಮರಗಳನ್ನು ನೆಟ್ಟಿದ್ರು. ನಾನು ಅವಾಗ ಕೇಳಿದೆ, ಇದು ಯಾರು ಅಂತ ಕೇಳಿದರೆ ಅದು ಮೈಸೂರು ಮಹಾರಾಜರು ಮಾಡಿ. ಅಂದರೆ ತುಂಬ ಮುಂದಿನ ಯೋಚನೆ ಮಾಡಿಕೊಂಡು, ದೀರ್ಘಾವಧಿ ಯೋಚನೆ ಮಾಡಿಕೊಂಡು ಜನರಿಗೆ ಏನಾಗಬೇಕು ಅದನ್ನು ಯೋಚನೆ ಮಾಡಿದವರು ಅಂಥ ಒಂದು ಪರಂಪರೆ ಇರುವಂಥದ್ದು ಮೈಸೂರಿನ ಅರಮನೆಗಿರುವಂಥದ್ದು, ಅಲ್ಲಿರುವಂಥ ಅರಸರಿಗಿರುವಂಥದ್ದು. ಅಂಥ ಒಬ್ಬ ಆ ಪರಂಪರೆಗೆ ಸೇರಿದಂಥ ಒಬ್ಬ ರಾಜ ಇವತ್ತು ಈ ಕುಪ್ಪೆಟ್ಟಿಯ ಕುಗ್ರಾಮಕ್ಕೆ ಬರ್ತಾ ಇರುವಂಥದ್ದು. ಅದಕ್ಕಿಂತ ದೊಡ್ಡ ಭಾಗ್ಯ ಏನಿದೆ ಇಲ್ಲಿದ್ದಂಥವರಿಗೆ? ಅದಕ್ಕಿಂತ ದೊಡ್ಡ ಭಾಗ್ಯ ಇದೆ ಅಂತ ನಾನು ಅಂದ್ಕೊಳ್ಳಿಲ್ಲ. ಈ ರಾಜರೇ ಹೇಗೆ ಅಂದರೆ ಬರೀ ಅರಮನೆ ಒಳಗೆ ಮಾತ್ರ ಕೂತ್ಕೊಳ್ಳಿಲ್ಲ, ಅದರ ಬದಲು ಸಮಾಜದ ಮಧ್ಯಕ್ಕೆ ಬಂದರು. ಸಮಾಜ ಮಧ್ಯಕ್ಕೆ ಬರೋದು ಅಷ್ಟು ಸುಲಭ ಅಲ್ಲ. ಎರಡನ್ನೂ ಉಳಿಸ್ಕೊಳ್ಬೇಕು. ಒಂದು ಧಾರ್ಮಿಕ ಕಾರ್ಯವನ್ನು ಉಳಿಸ್ಕೊಳ್ಬೇಕು, ಆ ಪರಂಪರೆಯನ್ನು ಉಳಿಸಿಕೊಳ್ಳಬೇಕು, ಅದರ ಜೊತೆಯಲ್ಲಿ ಜನರ ಕಷ್ಟಗಳು, ದೊಡ್ಡ ಸಮಸ್ಯೆಗಳೇನಿದೆ ಅದಕ್ಕೂ ಸ್ಪಂದನೆ ಮಾಡಬೇಕು, ಹೋರಾಟನೂ ಮಾಡಬೇಕು. ಹೋರಾಟ ಮಾಡಲಿಕ್ಕೂ ಕೂಡ ಹಿಡಿದಿದ್ದಾರೆ. ಅನೇಕ ಹಿಂದೂ ಸಮಾಜಕ್ಕೆ ಆಗ್ತಾ ಇರುವಂಥ ಆಘಾತ ಸಂದರ್ಭದಲ್ಲಿ ಅವರು ಬಲವಾಗಿ ನಿಂತುಕೊಂಡ್ರು ಅಂತ ನನಗೆ ತುಂಬ ಸಂತೋಷ, ಆಶ್ಚರ್ಯನಾಯಿತು. ಒಬ್ಬ ರಾಜ ಆಗಿದ್ದವನು ಮನೆ ಒಳಗೆ, ಅಂದರೆ ಅರಮನೆ ಒಳಗೆ ಇದ್ದಂಥ ಒಬ್ಬ ವ್ಯಕ್ತಿ ಹಿಂದೂ ಸಮಾಜಕ್ಕೆ ಅನ್ಯಾಯ ಆದಾಗ, ಸಮಸ್ಯೆಗಳು ಬಂದಾಗ ಅದನ್ನು ಧೀಮಂತವಾಗಿ ಎದುರಿಸಿದಂಥ ಒಬ್ಬ ರಾಜರಿದ್ದರೆ ಅದು ಯದುವೀರರು.
ಅಂತಾರಾಜರು ಬರೋದಂದ್ರೆ ಅದು ಆಶ್ಚರ್ಯನೇ. ನನಗೆ ಶುರುವಿಗೆ ಹೇಳಿದಾಗ ಹೌದಾ ಅಲ್ವ ಅಂತ, ಈ ಹರೀಶರೆಲ್ಲರೂ ರೈಲು ಬಿಟ್ರ ಅಂತ ಆಯ್ತು ನನಗೆ ಶುರುವಿಗೆ ಹೇಳಿದಾಗ. ಮೈಸೂರಿಂದ ರೈಲು ಇಲ್ಲ ನಮಗೆ, ಆದರೂ ಪಕ್ಕ ಹಾಗೆ ಅಂದುಕೊಂಡದ್ದು ನಾನು. ಆದರೆ ನಿಜವಾಗಿ ಆಯ್ತಲ್ಲ, ಅದಕ್ಕೋಸ್ಕರ ನಾನು ಹೇಳಿದ್ದು ಈ ಊರಿನ ಜನ ಯಾರಿದೋ ನಿಜವಾಗಿಯೂ ಧನ್ಯರು. ಒಂದು ರೀತಿಯಲ್ಲಿ ಒಂದು ಭಾಗ್ಯದ ಬಾಗಿಲು ತೆರೆದ ಹಾಗೆ ಅಂತ ಅಂದ್ಕೊಂಡಿದ್ದೇನೆ ನಾನು. ಹರೀಶ್ ಪೂಂಜರು ಭಾರಿ ವಿವರವಾಗಿ ವಿಷಯಗಳನ್ನು ಪ್ರಸ್ತಾಪ ಮಾಡಿದರು. ರಾಜೇಶ್ ಶೆಟ್ಟರು ಒಂದಷ್ಟು ವಿಷಯಗಳನ್ನು ಮಾತಾಡಿದರು. ನೆನಪಿಟ್ಟುಕೊಳ್ಬೇಕು, ಹಿಂದೂ ಸಮಾಜ, ಅನೇಕರು ಹೇಳ್ತಾರೆ ನಮ್ಮ ಸಮಾಜ ಗಂಡಾಂತರದಲ್ಲಿದೆ, ನಮ್ಮ ಸಮಾಜ ಗಂಡಾಂತರದಲ್ಲಿದೆ ಅಂತ ಬೇರೆಯವರೆಲ್ಲ ಹೇಳ್ತಾರೆ. ಅದರ ನಿಜವಾಗಿ ಸಮಸ್ಯೆ ಇರೋದು ಹಿಂದೂ ಸಮಾಜದಲ್ಲಿ. ಹಿಂದೂ ಸಮಾಜ ಭಾರಿ ಗಂಡಾಂತರದಲ್ಲಿದೆ. ಹಿಂದೂ ಸಮಾಜಕ್ಕೆ ಒಂದೇ ಒಂದು ಭೂಮಿ ಇರೋದು, ಅದು ಭಾರತ. ಅದು ನಮಗೆ ಜಗತ್ತಿನಲ್ಲಿ ಇನ್ಯಾರೂ ಇಲ್ಲವೇ ಇಲ್ಲ. ನೀವು ಯೋಚನೆ ಮಾಡಿ, ಅಕಸ್ಮಾತ್ ಯಾರೊಬ್ಬ ಮಹಮ್ಮದ್ ಅಂತ ಇರುವಂಥವನು ಬೆಂಗಳೂರು ಬೇಡ ಅಂತ ಮಂಗಳೂರಿಗೆ ಹಾರಿದ ಅಂತ ತಿಳ್ಕೊಳ್ಳಿ. ಮಂಗಳೂರು ಬೇಡ ಅಂತ ಆಗಿ ಅವನು ಹಾರಿದರೆ ಜಗತ್ತಿನಲ್ಲಿ ಸುಮಾರು ಒಂದು 60 ದೇಶಗಳವರು ಎಂದರೆ ಮಮ್ಮದ ಎಂದರೆ ಬೇಣು ಅಂತ ಕೇಳಿ ಅವರಿಗೆ ಮಣ್ಣು ಹೆಣ್ಣು ಅಥವಾ ಉಳಿದಂಥ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಮಾಡುವಂಥವ್ರು ಇದ್ದಾರೆ. ಒಬ್ಬ ಕ್ರಿಶ್ಚಿಯನ್, ಒಬ್ಬ ರಾಬರ್ಟ್ ಅಂತ ಹೇಳುವಂಥವ್ರನ್ನ ತಿಳ್ಕೊಳ್ಳಿ, ಅವನು ಬೆಂಗಳೂರು ಬೇಡ ಮಂಗಳೂರು ಆಗ್ಬೋದು, ಮಂಗಳೂರಿಂದ ಅವನು ಹಾರಿದರೆ ಜಗತ್ತಿನ ಒಂದು 70 ದೇಶಗಳನ್ನು ಅವರನ್ನು ಪೊರ್ಬುಲೇರ ಎಂಜಿನ ಬೋರ್ಡು ಅಂತ ಕೇಳುವರಿದ್ದಾರೆ. ಭಾರತದಲ್ಲಿ ಪ್ರಭಾಕರ್ ಭಟ್ನೋ ಹರೀಶ್ ಪೂಂಜರ ಯಾರಾದರೂ ಬೆಂಗಳೂರು ಬೇಡ ಮಂಗಳೂರು ಆಗ್ಬೋದು, ಮಂಗಳೂರಿಂದ ಹಾರಿದರೆ ಸಮುದ್ರಕ್ಕೆ ನಮ್ಮನ್ನು ಕರೆಯೋರು ಯಾರಿದ್ದಾರೆ? ನಮ್ಮನ್ನು ಆದರಪೂರ್ವಕವಾಗಿ ಗೌರವಪೂರ್ವಕವಾಗಿ ನೋಡೋರು ಯಾರಿದ್ದಾರೆ? ನಮಗೆ ಇದು ಒಂದೇ ನೆಲ ರೀ, ಜಗತ್ತಿನಲ್ಲಿ ಇರುವಂಥ ಒಂದೇ ಒಂದು ನೆಲ ನಮಗೆ. ಇದು ಪುಣ್ಯದ ಭೂಮಿ, ಇದು ನಮಗೆ ಕರ್ಮದ ಭೂಮಿ, ಇದು ದೇವಭೂಮಿ, ಇದು ವೇದ ಭೂಮಿ, ಇದು ಪುಣ್ಯಭೂಮಿ, ಇದು ಸ್ವರ್ಣ ಭೂಮಿ. ಇದಕ್ಕಿಂತ ದೊಡ್ಡದು ನಮಗೆ ಇಲ್ಲಿಗೆ ಸಾಧ್ಯನೇ ಇಲ್ಲ. ಇಲ್ಲಿ ಮಣ್ಣಿನ ಕಣಗಳಲ್ಲಿ ದೇವರಿದ್ದಾನೆ, ನೆನಪಿಟ್ಟುಕೊಳ್ಳಿ. ಅಂಥ ಭೂಮಿಯನ್ನು ನಾವು ಬಿಟ್ಟುಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಈ ಭೂಮಿಯನ್ನು ಉಳಿಸಿಕೊಳ್ಳೋ ದೃಷ್ಟಿಯಿಂದ ರಾಜೇಶ್ ಶೆಟ್ಟರು ಹೇಳಿದ್ದನ್ನು ನೆನಪಿಟ್ಕೊಳ್ಳಿ, ಕನಿಷ್ಠ 3 ಮಕ್ಕಳನ್ನು ಪಡೆಯಲೇಬೇಕು ನಾವು. ಇಲ್ಲ ಅಂತಾದರೆ ಕಾಲ ಹಿಂದಿಂದು ಬೇರೆ, ಇವತ್ತಿನ ಕಾಲ ಬೇರೆ. ಇವತ್ತಿನ ಕಾಲಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತ ಹೇಳುವಂಥದ್ದನ್ನು ಯೋಚನೆ ಮಾಡಬೇಕು. ಮಕ್ಕಳಾಗೋದು ಒಂದು ಭಾರಿ ದುಃಖದ ಸಂಗತಿ. ಅನೇಕರಿಗೆ ಮದುವೆ ಬೇಡ ಅಂತ ಅನಿಸ್ಬಿಟ್ಟಿದೆ, ಮದುವೆ ಆದರೆ ಮಕ್ಕಳು ಬೇಡ ಅಂತ ಅನಿಸಿದೆ. ನನಗೊಬ್ಬರು ಮೊನ್ನೆ ಬೆಂಗಳೂರಿನಲ್ಲಿ ಹೋದಾಗ ಒಬ್ಬರು ಜಸ್ಟ್ ರಿಟೈರ್ಡ್ ಒಬ್ಬರು ಪೊಲೀಸ್ ಆಫೀಸರ್, ಭಾರಿ ಒಳ್ಳೆ ಮನುಷ್ಯ, ಅವರು ನನಗೆ ಸಿಕ್ಕಿದಾದ್ರು ಕೂಡ ಅವರ ಪಕ್ಕದಲ್ಲಿ ನನ್ನ ಮಗ, ಇವಳು ನನ್ನ ಸೊಸೆ, ನಿಮ್ಮವ್ರನ್ನವ್ರು ಎಲ್ಲಿಂದ ಕೇಳಿದರೆ ಕಾರ್ಕಳ ಅಂತ ಹೇಳಿದ್ರು. ನಾನು ಆಮೇಲೆ ಅವಳ ಹತ್ರ ಕೇಳಿದೆ, ನೀವು ಮದುವೆಯಾಗಿ ಎಷ್ಟು ವರ್ಷ ಆಯಿತು ಅಂತ. 7 ವರ್ಷ ಆಯಿತು ಅಂತ ಹೇಳಿದರು. ಮಕ್ಕಳು ಎಷ್ಟು ಅಂತ ಕೇಳಿದೆ, ಮುಖ ನೋಡಿ ನಕ್ಕರು. ಅಂದರೆ ಆಗದಿದ್ದದಲ್ಲ ಬೇಡ ಅಂತ. ನಾನು ಹೇಳಿದೆ, ಮದುವೆ ಆಗಿದ್ದದ್ದು ಯಾಕೆ ನೀವು? ಹೆಣ್ಣು ಬೇಕು ಅಂತಾರೆ, ಹೆಣ್ಣು ಸಿಗ್ತಾರೆ, ಗಂಡು ಬೇಕು ಅಂತಾರೆ, ಗಂಡು ಸಿಗ್ತಾರೆ. ಮದುವೆಯಾದ ಉದ್ದೇಶ ಏನು? ಧರ್ಮ ಪ್ರಜಾಭಿವೃದ್ಧಿ ಸಿದ್ಧಾರ್ಥಂ, ಧರ್ಮದ ಕಾರ್ಯ ಮಾಡಲಿಕ್ಕೆ ಮತ್ತು ಪ್ರಜಾ ಸಂತತಿಯ ನಿರ್ಮಾಣ ಮಾಡಲಿಕ್ಕೆ. ಅದಕ್ಕೋಸ್ಕರನೇ ಮದುವೆ ಇರುವುದು. ನಾವು ಮರೆತು ಬಿಟ್ಟಿದ್ದೇವೆ. ನಾವು ಒಂದನೇ ಕೆಲಸ ಅದು. ಎರಡನೇದು, ನಮ್ಮ ಮಕ್ಕಳಿಗೆ ಧಾರ್ಮಿಕ ಚಿಂತನೆಯನ್ನು ಕೊಡ್ತೇವೆ. ಗಣೇಶನ ಭಜನಾ ಮಂದಿರ ಇರುವಂಥದ್ದು ಗೊತ್ತಿಲ್ಲ ನನಗೆ, ಅಲ್ಲಿ ಎಷ್ಟು ಜನ ವಾರ ಭಜನೆ ಇರ್ಬೋದು ಇಲ್ಲಿ ಅಂತ ಅಂದ್ಕೊಳ್ತೇನೆ ನಾನು, ಮಂಗಳವಾರವ. ಆದರೆ ಇಲ್ಲಿ ಬಂದು ನೋಡಿದರೆ ಜನ ಎಷ್ಟು ಇರ್ತಾರೆ ಅಲ್ಲ. ಊಟ ಉಂಟು ಅಂತ ಹೇಳ್ತಾರೆ, ಊಟಕ್ಕೆಲ್ಲ ನನಗೆ ಹೇಳಿದ್ದು, ಭಜನೆಗೆ ಎಷ್ಟು ಜನ ಇರ್ತೇವೆ ನಾವು. ಭಜನೆಗೆ ಪ್ರತಿ ಮನೆಯಿಂದ, ಇಲ್ಲಿ ಇರುವಂಥದ್ದು ಸ್ವಲ್ಪ ಮನೆ ಅಂತೇವೆ, ಪ್ರತಿ ಮನೆಯವರು ಬಂದು ಸೇರ್ತವ. ಸೇರುವುದರಲ್ಲಿ ದೊಡ್ಡ ಶಕ್ತಿ ಇದೆ, ಭಜನೆಯಲ್ಲಿ ಒಂದು ದೊಡ್ಡ ಶಕ್ತಿ ಇದೆ ನೋಡಿ. ಭಜನೆ ಅಂದರೆ ಯಾರು ಭಜನೆ ಹೇಳ್ತಾರೆ ಅಂತ ನಾವು ನೋಡ್ತಾನೆ ಇಲ್ಲ. ಯಾರು ಬೇಕಾದ್ರೂ ಭಜನೆ ಹೇಳ್ಬೋದು. ನಾವೆಲ್ಲರೂ ಒಟ್ಟಿಗೆ ಸೇರಿ ಭಜನೆ ಹೇಳ್ತೇವೆ. ನಾವು ಭಜನೆಯಲ್ಲಿ 10 ವಿಧಗಳಿದೆ. ಅದು ಕೂತು ಭಜನೆ ಹೇಳಿದು, ನಿಂತ್ಕೊಂಡು ಭಜನೆ ಹೇಳಿದು, ಕುಣಿತ ಭಜನೆ ಹೇಳಿದ್ವಿ. ಇವತ್ತು ಕುಣಿತ ಭಜನೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಜಿಲ್ಲೆಯಾದ್ಯಂತ ಎಲ್ಲ ಕಾರ್ಯಕ್ರಮದಲ್ಲಿ ಒಂದು ಕುಣಿತ ಭಜನೆ ಇದೆ ಇವತ್ತು. ಭಜನೆ ನಾನು ನಿನ್ನೆ ಪತ್ರಿಕೆಯಲ್ಲಿ ನೋಡಿದೆ. ಈಗೆಲ್ಲ ತರುಣಿಯರೆಲ್ಲ ಒಟ್ಟು ಕ್ಲಬ್ಬಿಂಗ್ ಅಂತ ಯಾವುದ್ಯಾವುದೋ ಗಮ್ಮತ್ತು ಮಾಡಿ ಮತ್ತೊಂದು ಮಾಡ್ತಾ ಹೋಗ್ತಾ ಇರುವಂಥ ತರುಣಿಯರು ಈಗ ಭಜನಾ ಕ್ಲಬ್ಬಿಂಗ್ ಅಂತ ಬಂದಿರುತ್ತೆ. ಅಲ್ಲಿ ಭಜನೆ ಶುರು ಮಾಡಿದ್ದಾರೆ ಅಂತೆ. ಅವ್ರಿಗೆ ಸಾಕಾಗಿದೆ ಪಾಶ್ಚಾತ್ಯ ಇದೆಲ್ಲ. ತರುಣಿಯರು ಮೊದಲು ಕುಣಿದು ಬಿದ್ದು ಎದ್ದು ವಾಂತಿ ಮಾಡಿ ಏನೇನು ಮಾಡ್ತಾ ಇದ್ದಾರಲ್ಲ, ಅವರಿಗೀಗ ಒಂದು ದಾರಿ ಬೇಕು. ಆ ದಾರಿ ಯಾವುದು ಅಂತ ಕೇಳಿದ್ರೆ ಮತ್ತೆ ಭಜನೆ ಅಂತ. ನಿನ್ನೆ ನಾನು ಪತ್ರಿಕೆಯಲ್ಲಿ ಓದಿ, ನೀವು ಓದಿ ಬೇಕಾದ್ರೆ ಉದಯವಾಣಿ ಪತ್ರಿಕೆಯಲ್ಲಿ ಅದು ಬಂದಿದೆ. ಭಜನಾ ಕ್ಲಬ್ಬಿಂಗ್ ಅಂದರೆ ಮತ್ತೆ ನಾವು ನಮ್ಮ ದಾರಿಗೆ ಬರಬೇಕಾಗಿರೋದು. ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ
ಬೆಳಿಗ್ಗೆ ಎದ್ದು ಒಮ್ಮೆ ದೇವರಿಗೆ ನಮಸ್ಕಾರ ಮಾಡ್ತೇವ ನಾವು? ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಮ್ಮ ಮನೆಯಲ್ಲಿ ಇರುವಂಥ ಜನಗಳು ಸೂರ್ಯೋದಯ ಆಗೋದಕ್ಕಿಂತ ಮೊದಲು ಎದ್ದು ಸೂರ್ಯನಿಗೊಂದು ನಮಸ್ಕಾರ ಮಾಡಬೇಕು. ಜಗತ್ತಿನಲ್ಲಿ ಸೂರ್ಯನಿಗೆ ನಮಸ್ಕಾರ ಮಾಡೋರು ಹಿಂದೂಗಳು ಮಾತ್ರ. ಬರೇ ಬೆಳಕು ಕೊಡ್ತಾನೆ ಅಂತಲ್ಲ, ಅವ ಜೀವ ಕೊಡ್ತಾನೆ, ಜೀವರಾಶಿಗೆ ಜೀವ ಕೊಡುವಂಥವನು. ಎರಡನೇದು, ನಮ್ಮ ಮನೆ ದೇವರಿಗೆ ನಾವು ನಮಸ್ಕಾರ ಮಾಡ್ತೇವ? ನೀವೊಂದು ಸ್ವಲ್ಪ ನಿಮ್ಮದನ್ನು ಯೋಚನೆ ಮಾಡಿಕೊಂಡು, ನೀವು ಇರುವಂಥವ್ರು ತುಂಬ ಜನ ತಾಯಂದ್ರು ಹುಡ್ದವ್ರು ಇದ್ದೀರಾ, ನಿಮ್ಮ ಮಕ್ಕಳು ದೇವರಿಗೆ ನಮಸ್ಕಾರ ಮಾಡ್ತಾರಾ? ದೇವರಿಗೆ ನಮಸ್ಕಾರ ಮಾಡಿದ ಮೇಲೆ ಹಿರಿಯರಿಗೆ ನಿಮಗೆ ನಮಸ್ಕಾರ ಮಾಡ್ತಾರಾ? ಅವತ್ತು ಬಡ್ಜಿ ಅಂತ ಹೇಳ್ತಾರೆ. ಯಾರ ನಮಸ್ಕಾರ. ನಮ್ಮ ಶಿಶು ಮಂದಿರ ಒಂದಿತ್ತು, ಇಲ್ಲಿ ಇತ್ತು ಒಂದು ಶಿಶು ಮಂದಿರ. ಆ ಶಿಶು ಮಂದಿರದಲ್ಲಿ ಒಂದು ಹೇಳ್ತಾ ಇದ್ದೆವು ನಾವು, ಮನೆಯಿಂದ ಬರಬೇಕಾದ್ರೆ ನೀವು ನಿಮ್ಮ ತಂದೆ ತಾಯಿಗೆ ನಮಸ್ಕಾರ ಮಾಡಿ ಬರಬೇಕು ಅಂತ. ಅದು 3 ವರ್ಷದ 4 ವರ್ಷದ ಹುಡುಗಿ ಅಲ್ಲ, ಆ ಹುಡುಗಿ ಮರುದಿವಸ ಬೆಳಿಗ್ಗೆ ಹೋಗಿ ಶಾಲೆಗೆ ಹೊರಡೋದು ಮೊದಲು ನಾನು ನಮಸ್ಕಾರ ಮಾಡ್ತೇನೆ ಅಂತೇಳಿ. ಇವಳು ಅರ್ಧಂಬರ್ಧ ಓದಿದವಳು, BSc BA ಅರ್ಧಂಬರ್ಧ ಅಷ್ಟೇ. ಬರ್ಚಿ ಅವ್ರು ನಮಸ್ತೆ ಹಿಂದೆ ಮಾಡ್ತೇನೆ ಯಾರು ಅಂತ. 1 ದಿವಸ ಆಯಿತು, 2 ದಿವಸ, 4 ದಿವಸ, 6 ದಿವಸ ಆಯಿತು, 7 ದಿವಸ ಆಯಿತು, 10 ದಿವಸ ಆಯಿತು, ಇವಳಿಗೆ ನಮಸ್ಕಾರ ಮಾಡಲೇ ಬಿಡಲಿಲ್ಲ. ಕೊನೆಗೆ ಅವಳು ಹೇಳಿದಂತೆ, ಆ ಮಗು ಹೇಳಿದಂತೆ, ನಾನು ಇವತ್ತು ನಮಸ್ಕಾರ ಮಾಡಲಿಲ್ಲ ಅಂತ ಆದರೆ ನಾನು ಶಾಲೆಗೆ ಹೋಗೋದಿಲ್ಲ ಅಂತ ಕೇಳಿ ಅದಕ್ಕೋಸ್ಕರ ಅಲ್ಪು ಮನಸ್ಸಿದ್ದಲ್ಲ. ಒಂದು ಸ್ವಲ್ಪ ದಿವಸ ಆಯಿತು. ಕೆಲವು ಮನೆಯಲ್ಲಿ ಇದೆ, ಈಗಲೂ ಇದೆ, ಅತ್ತೆ ಸೊಸೆ ಎಲ್ಲ ಇರ್ತಾರೆ. ಕೆಲವು ಮನೆಯಲ್ಲಿ ಅತ್ತೆಗೂ ಸೊಸೆಗೆ ಒಂದು ಸ್ವಲ್ಪ ಚಟಾಪಟ್ಟಿರ್ತದೆ. ಕೆಲವು ಮನೆಯಲ್ಲಿ ಅತ್ತೆ ಜೋರು, ಕೆಲವು ಮನೆಯಲ್ಲಿ ಸೊಸೆ ಜೋರು. ಈ ಮನೆಯಲ್ಲಿ ಸೊಸೆ ಜೋರು, ಅತ್ತೆ ಒಂದು ಮೂಲೆಯಲ್ಲಿ ಕೂತಿದ್ರು. ಈ ಮಗು ಉಂಟಲ್ಲ, ಅವ್ರು ತುಂಬ ಬುದ್ಧಿವಂತ ಮಕ್ಕಳು, ಯಾವ ಜಾತಿಗೆ ಸೇರಿರಲಿ, ಯಾವ ರೀತಿಯ ಮಕ್ಕಳು ಬೇಕಲ್ಲಿ ತುಂಬ ಬುದ್ಧಿವಂತರು. ಆ ಮಗು ಒಂದು ದಿವಸ ಆ ತಾಯಿ ಹತ್ರ ಹೇಳ್ತಾನೆ, ಅಮ್ಮ ನಾನು ನಿನಗೆ ನಮಸ್ಕಾರ ಮಾಡ್ತೇನೆ, ನೀನು ಯಾರಿಗೆ ನಮಸ್ಕಾರ ಮಾಡ್ತೀಯಾ ಅಂತ. ಆವಾಗ ಈ ಅಮ್ಮನಿಗೆ ಗಡಿಬಿಡಿ ಆಯಿತು. ಆ ಮೂಲೆಯಲ್ಲಿ ಕೂತಿದ್ಲಲ್ಲ ನನ್ನ ವಿರೋಧಿ ಅತ್ತೆ, ಅವಳ ಹೋಗಿ ಕಾಲಿಡ್ಲು. ಒಂದು ಮನೆಯನ್ನು ಸರಿ ಮಾಡುವಂಥ ಶಕ್ತಿಯ ಆ ನಮಸ್ಕಾರಕ್ಕಿದೆ ಅಂತ. ನಾನು ಹೇಳಿದ್ರೆ, ನಮ್ಮ ಮನೆಯಲ್ಲಿ ಹಿರಿಯರಿಗೆ ನಮಸ್ಕಾರ ಮಾಡ್ತೇವ? ಹಿರಿಯರ ನಮಸ್ಕಾರ ಎಲ್ಲಿವರೆಗೆ ಸಿಗ್ತಾರೆ ಅಲ್ಲಿವರೆಗೆ ನಮ್ಮ ಜೀವನ ಯಶಸ್ವಿ ಅಂತ ಹೇಳಕ್ಕ. 4ನೇದು, ಊಟ ಮಾಡುವಾಗ ಅನ್ನಕ್ಕೊಂದು ನಮಸ್ಕಾರ ಮಾಡ್ತೀರಾ? ದುರ್ದೈವದಿಂದ ಅನ್ನ ಇವತ್ತು ರೈಸ್ ಆಗಿದೆ. ಅದು ಬ್ಲ್ಯಾಕ್ ರೈಸು, ವೈಟ್ ರೈಸ್. ಅದು ರೈಸ್ ಅಲ್ಲ, ರೈಸುವುದೇ ಇಲ್ಲ, ಅದು ಅನ್ನನೇ ಆಗಬೇಕು. ಅನ್ನ ಅಂತ ಹೇಳಿದ ತಕ್ಷಣ ಅನ್ನದ ಜೊತೆಯಲ್ಲಿ ಒಂದು ಬರ್ತದೆ, ಅದು ಅನ್ನ ಬ್ರಹ್ಮ ಅಂತ. ಅನ್ನ ಅಂದರೆ ದೇವರು. ನಮಗೆ ಯಾವುದರಿಂದ ನಮ್ಮ ಬದುಕು ಉಳಿತದೋ ಅದನ್ನು ನಾವು ದೇವರು ಅಂತ ಹೇಳೋದು. ಅನ್ನ ಬಿಟ್ಟು ನಾವು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಆ ಕಡೆ ಎಲ್ಲ ಬೇರೆ ಇರ್ಬೋದು, ಅದು ಗೋಧಿ ಇರ್ಬೋದು, ರಾಗಿ ಇರ್ಬೋದು, ನಮಗೆ ಅನ್ನನೇ. ಅದಕ್ಕೋಸ್ಕರ ಅನ್ನ ಬ್ರಹ್ಮ ನಮಗೆ. ಇಡೀ ಪರಿಸರವನ್ನು ನಾವು ಪೂಜೆ ಮಾಡುವರು. ಸಂಘದಲ್ಲಿ ಈ ವರ್ಷ 100ನೇ ವರ್ಷ RSS ಇಂದು ಪರಿಸರವನ್ನು ರಕ್ಷಣೆ ಮಾಡಬೇಕು ಅಂತ ಮತ್ತೆ ಹೊರಟಿದ್ದೇವೆ ನಾವು. ಅದರ ಸಂಕೇತವಾಗಿ ತುಳಸಿ ಇದೆ. ಸಂಜೆ ಹೊತ್ತಿನಲ್ಲಿ ನಮ್ಮ ತುಳಸಿಗೆ ಒಂದು ದೀಪ ಇಟ್ಟು ನಮಸ್ಕಾರ ಮಾಡ್ತೀರಾ? ರಾತ್ರಿ ಆಗ್ಲಿಕ್ಕೆ ಆಗುವಾಗ ಒಂದು ಭಜನೆ ಮಾಡ್ತೀರಾ? ಭಜನೆ ವಿಭಜನೆ ಅಂತ ನಾವೆಲ್ಲರೂ ಒಟ್ಟಾಗಿ ಸೇರಿ ಈ 6-7 ಸಂಪ್ರದಾಯ ನೆನಪಿಟ್ಕೊಳ್ಳಿ. ಈ ಸಂಪ್ರದಾಯ ಅಂತ ಕೂಡಲೇ 3 ಸಂಪ್ರದಾಯ ಅಂತ ಹೇಳ್ತಾರೆ, ದಯವಿಟ್ಟು ಯೋಚನೆ ಮಾಡಬೇಡಿ. ಹಾಗೆ ಈ ಸಂಪ್ರದಾಯವನ್ನು ಯಾರು ಮಾಡ್ತಾರೋ ವಿಜ್ಞಾನಿಗಳು ಬಂದು ಪರೀಕ್ಷೆ ಮಾಡಿದ್ದಾರೆ. ಹಿಂದೂ ಸಮಾಜದ ಕೆಲವು ಮನೆಗಳಲ್ಲಿ ವಿಶೇಷತೆ ಇದೆ. ಯಾಕೆ ಅಂತ ನೋಡಿದಾಗ ಈ 6-7 ಸಂಪ್ರದಾಯ ಮಾಡುವ ಮನೆಯಲ್ಲಿ ಒಂದು ಹೊಸ ವಿಶೇಷವಾದಂಥ ಒಂದು ವೈಬ್ರೇಷನ್ ಇದೆ, ಒಂದು ಪಾಸಿಟಿವ್ ಎನರ್ಜಿ ಇದೆ ಅಂತ. ನಮ್ಮ ಮನೆ ಹಾಗೆ ಆಗೋದು ಬೇಡವಾ? ನಮ್ಮ ಸ್ವಂತ ಸುಖಕ್ಕಲ್ಲ, ನಮ್ಮ ಮುಂದಿನ ಪೀಳಿಗೆ ಸುಖಕ್ಕಾದರೂ ನಮ್ಮ ಮನೆ ಒಂದು ವೈಬ್ರೆಂಟ್ ಒಂದು ಮನೆ ಆಗೋದು ಬೇಡವಾ? ಒಂದು ಪಾಸಿಟಿವ್ ಎನರ್ಜಿ ನಿರ್ಮಾಣ ಮಾಡುವಂಥ ಮನೆ ಆಗೋದು ಬೇಡವಾ? ಅದಕ್ಕೋಸ್ಕರ ಉಳಿದೆಲ್ಲ ಆಕ್ರಮಣದ ಮಧ್ಯದಲ್ಲಿ ನಮ್ಮ ಮನೆ ಹೇಗಿದೆ, ಬಲವಾದಂಥ ಒಂದು ಹಿಂದೂ ಮನೆ ಆಗುತ್ತಾ? ಹಿಂದೂ ಹೇಳಲಿಕ್ಕೆ ನಮಗೆ ಹೆಮ್ಮೆ ಅಂತ ಅನಿಸುತ್ತಾ? ಅದಕ್ಕೋಸ್ಕರ ನಮ್ಮ ಮನೆ ಒಂದು ಹಿಂದೂ ಮನೆ. ಹಿಂದೂ ಮನೆ ನೆನಪಿಟ್ಕೊಳ್ಳಿ. ದುರ್ದೈವದಿಂದ ಇಂಗ್ಲೀಷರು ಮಾಡಿದ್ರು, ಅದಾದ ಮೇಲೆ ನಮ್ಮ ಸರ್ಕಾರ ಯಾವುದಿತ್ತು, ಹಿಂದೂಗಳೇ ಬಂದವರು, ಅವರು ಹಿಂದೂ ವಿರೋಧಿ ಮಾಡಿದರು. ಸೆಕ್ಯುಲರಿಸಮ್ ಅಂತ ಹೇಳುವಂಥ ಹೆಸರಿನಲ್ಲಿ ಹಿಂದೂವಿನ ಮೇಲೆ ಅತ್ಯಾಚಾರ. ಕಳೆದ 50-60 ವರ್ಷಗಳ ನಮ್ಮ ಮೇಲೆ ಅತ್ಯಾಚಾರ ಆಯಿತು. ಹಿಂದೂ ಎಂದು ಆ್ಯಂಟಿ ಸೆಕ್ಯುಲರ್ ಅಲ್ಲ, ಅವ ಕೋಮುವಾದಿ ಅಲ್ಲವ, ಎಲ್ಲ ದೇವರನ್ನು ಪೂಜೆ ಮಾಡುವವನು. ಯಾವ ದೇವರು ಬೇಕಾರಾಗ್ತದೆ ಅವನಿಗೆ. ಯಾವ ಹೊತ್ತಿನಲ್ಲಿ ಬೇಕಾರಾಗುತ್ತೆ. ಯಾವ ಕಡೆ ಮುಖವಾಗ್ತದೆ, ಯಾವ ಹೆಸರು ಆಗುತ್ತೆ. ಇಂಥ ವಿಶಾಲವಾದಂಥ ದೃಷ್ಟಿಕೋನ ಇರುವಂಥ ಹಿಂದೂ ಅವನು ಕಮ್ಯುನಲ್ ಆಗೋದು ಹೇಗೆ, ಸಂಕುಚಿತ ಆಗೋದು ಹೇಗೆ, ಅವನು ಆ್ಯಂಟಿ ಸೆಕ್ಯುಲರ್ ಆಗೋದು ಹೇಗೆ? ವಿವೇಕಾನಂದರು ಅಮೇರಿಕಕ್ಕೆ ಹೋಗಿದ್ರಲ್ಲ, ಅಮೇರಿಕಕ್ಕೆ ಹೋದಾದ ಮೇಲೆ ತಮಗೆಲ್ಲ ಗೊತ್ತಿಲ್ಲ, ನಾನು ಹೆಚ್ಚು ವಿವರಿಸಲಿಕ್ಕೆ ಹೋಗೋದಿಲ್ಲ. ಅವರು 5 ಶಬ್ದ ಹೇಳಿರೋದು, ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ ಅಷ್ಟೇ ಹೇಳಿರೋದು.
ಅಂದರೆ ಅಮೇರಿಕದ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಅಂತ. ಇಲ್ಲಿ ಸಾಮಾನ್ಯ ಜನ ಹಳ್ಳಿಯಲ್ಲಿ ಕೂಡ ಹಾಗೆ ಹೇಳುದು ಸಭೆಯಲ್ಲಿ ಅಣ್ಣ ತಮ್ಮಂದಿರು ಅಕ್ಕ ತಮ್ಮಂದಿರು. ಆದರೆ ಅಲ್ಲಿದ್ದಂಥ 7,000 ಜನ, ಇಲ್ಲಿರುವಂಥ 4-5 ಜನ ಅಲ್ಲ, 7,000 ಜನ ಭಯಂಕರ ಬುದ್ಧಿವಂತರು. ಅದರಲ್ಲಿ ಮುಸಲ್ಮಾನರು, ಕ್ರಿಶ್ಚಿಯನ್ರು, ಪಾರ್ಸಿಗಳು, ಯಹೂದಿಗಳು, ಜೊರೆಸ್ಟಿನ್ ಎಲ್ಲ ಇದ್ದು. ಅವರೆಲ್ಲ ಚಪ್ಪಾಳೆ ತಟ್ಟಿ ಕುಣಿದು ಕುಪ್ಪಳಿಸಿದ್ರು. ಯಾಕೆ ಗೊತ್ತಾ? ಅವರಿಗೆ ಒಂದು ಹೊಸ ವಿಷಯ ಜಗತ್ತಿನಲ್ಲಿ ಗೊತ್ತಾಗುತ್ತೆ. ವಿವೇಕಾನಂದರು ಹೇಳಿದ್ರು, ಜಗತ್ತಿನಲ್ಲಿ ಒಬ್ಬನೇ ದೇವರು, ಆ ದೇವರ ಎಲ್ಲ ಅಂಶಗಳು ನಾವು ಅಂತ. ಅದು ಆಸ್ಟ್ರೇಲಿಯಾ ಇರಲಿ, ಆಫ್ರಿಕಾ ಇರಲಿ, ಜಪಾನ್ ಇರಲಿ, ರಷ್ಯಾ ಇರಲಿ, ಭಾರತದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಕಪ್ಪಿರಲಿ, ಬಿಳುಪಿರಲಿ, ಅವನ ಶ್ರೀಮಂತ ಇರಲಿ, ಬಡವ ಇರಲಿ, ಯಾವ ರೀತಿ ಬೇಕಾದ್ರೂ ಇದ್ರೂ ಕೂಡ ಆ ದೇವರ ಅಂಶ ಅಂತ ನೆನಪು ಮಾಡಿ. ನಾವು ನಡ್ಕೊಂಡು ಹೋಗುವಾಗ ಯಾರಾದರೂ ಕಾಲು ಮುಟ್ಟಿದರೆ ತಕ್ಷಣ ನಾವು ನಮಸ್ಕಾರ ಮಾಡಿದ್ರೆ ರಿಯಾಕ್ಷನ್ ಅದು. ಅದಕ್ಕೆ ನಾವು ಕಾಯ್ಲಿಕ್ಕಿಲ್ಲ. ಯಾಕೆ ನಾವು ನಮಸ್ಕಾರ ಮಾಡೋದು? ಕಾಲು ಮುಟ್ಟಿರೋ ಭಾರಿ ದೊಡ್ಡ ಸಂಗತಿಯ ಅಲ್ಲ. ಅಲ್ಲಿದ್ದಂಥ ಅವನಲ್ಲಿದ್ದಂಥ ದೇವರಿಗೆ ನಾನು ತುಳಿದಿದ್ದೇನೆ ಅಂತ. ಅಲ್ಲಿರುವ ದೇವರು ಯಾರು? ಅದು ನನ್ನಲ್ಲಿರುವಂಥ ದೇವರೇ ಅಂತ. ಎಂತ ಅದ್ಭುತವಾದಂಥ ವಿಚಾರ ರೀ ಅದು ಹಿಂದುತ್ವ. ನೀವು ಯಾವುದೋ ಕೋಮು ನಾನು ಹೇಳಬೇಡಿ, ರಾಜಕೀಯ ಕಾರಣವನ್ನು ಇಟ್ಕೊಂಡು ಯೋಚನೆ ಮಾಡಬೇಡಿ. ಹಿಂದೂ ಅಂತ ಹೇಳಿದ್ರೆ ಹೆಮ್ಮೆ ಪಡಿ ಅಂತ ನಾನು ಹೇಳ್ತೇನೆ. ಅನೇಕರು ಹೇಳಿದನ್ನು ಕೇಳಿದ್ದೇನೆ ನಾನು, ಹಿರಿಯರು. ಅನೇಕ ಜನ್ಮಗಳ ಪುಣ್ಯದ ಫಲವಾಗಿ ಭಾರತದಲ್ಲಿ ಹಿಂದೂಗಳಾಗಿ ಹುಟ್ಟುದು ಅಂತ. ಸುಮ್ಮನೆ ಅಲ್ಲ, ನಾವು ಸುಮ್ಮನೆ ಹುಟ್ಟಿದ್ದಲ್ಲ, ನೆನ್ಪಿಟ್ಕೊಳ್ಳಿ. ತಲೆ ಎತ್ತಿ ಎದೆ ಎತ್ತಿ ಹೇಳಿ ನಾನು ಜಗತ್ತಿಗೆ ಒಳ್ಳೇದು ಮಾಡುವನು ಅಂತ. ಯಾವುದಾದ್ರು ಒಂದು ನಿಮ್ಮ ಮನೆಯಲ್ಲಿ ಒಂದು ಶನಿ ಪೂಜೆಯೋ ಸತ್ಯನಾರಾಯಣ ಪೂಜೆ ಎಲ್ಲ ಆದಾಗ ಕೊನೆಯಲ್ಲಿ ಎಲ್ಲ ಪೂಜೆ ಮುಗಿದ ಮೇಲೆ ಪ್ರಸಾದ ಎಲ್ಲ ಕೊಟ್ಟ ಮೇಲೆ ಆ ಪುರೋಹಿತರಿದ್ದಾರಲ್ಲ, ಅವರು ಅದನ್ನು ತಟ್ಟೆಯನ್ನು ಇಟ್ಕೊಂಡು ಬಂದು ಮನೆ ಯಜಮಾನತಿ ಬನ್ನಿ ಅಂತ ಹೇಳಿ, ನಿಮ್ಮ ಪೂಜೆಯಿಂದ ದೇವರಿಗೆ ಒಳ್ಳೆಯದಾಗಿದೆ, ಸಂತುಷ್ಟ ಆಗಿದೆ, ನಿಮಗೆ ಮತ್ತು ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಮೊದಲನೇದು. ಎರಡನೇದು ನಿಮ್ಮ ಕುಟುಂಬದವರಿಗೆ ಒಳ್ಳೆಯದಾಗಲಿ ಅಂತ. ಮೂರನೇದವ್ರು ಹೇಳಿದ್ರೆ ನಿಮ್ಮ ಮನೆಯಲ್ಲಿರುವಂಥ 4 ಕಾಲಿನ ಪ್ರಾಣಿ, ಅದು ಹಸು ಇರ್ಬೋದು, ನಾಯಿ ಇರ್ಬೋದು, ಬೆಕ್ಕಿರು, ಒಳ್ಳೆಯದಾಗಲಿ ಅಂತ. ನಾಲ್ಕನೇದೇನು ಹೇಳಿದ್ರೆ ಗೊತ್ತಾ? ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು. ಲೋಕ ಸಮಸ್ತ ಅಂದ್ರೆ ಎಷ್ಟು ಗೊತ್ತಾ? 760 ಕೋಟಿ ಜನಕ್ಕೆ ಒಳ್ಳೆಯದಾಗಲಿ ಅಂತ. ಪೈಸೆ ಕೊಟ್ಟದ್ದು ಹರೀಶ್ ಪೂಂಜರು, ಆ ಭಟ್ರು ಹೇಳುದು 760 ಕೋಟಿ ಜನಕ್ಕೆ ಒಳ್ಳೆಯದಾಗಲಿ ಅಂತ. ನಮ್ಮ ಒಂದು ಸಣ್ಣ ಮನೆಯಲ್ಲಿ, ಒಂದು ಗುಡಿಸನ್ನಲ್ಲಿ ಇದ್ದಂತ ಯೋಚನೆ ಮಾಡಿದ್ರು ಜಗತ್ತಿಗೆ ಒಳ್ಳೇದಾಗ್ಲಿ ಅಂತ. ಮುಸಲ್ಮಾನರು ಕೇಳಿ, ಅವ್ರು ಹೇಳ್ತಾರೆ ಅಲ್ಲದನ್ನು ಪೂಜೆ ಮಾಡೋರಿಗೆ ಮಾತ್ರ ಒಳ್ಳೇದಾಗ್ಲಿ ಅಂತ. ಹೌದಲ್ಲ? ಕೇಳಿ. ಯಾರೊಬ್ಬ ಕ್ರಿಶ್ಚಿಯನನ್ನು ಕೇಳಿ, ಅವನು ಯೇಸುವನ್ನು ಪೂಜೆ ಮಾಡಿದರೆ ಮಾತ್ರ ಒಳ್ಳೇದಾಗ್ಲಿಲ್ಲ. ನಾವು ಹೇಳ್ತೇವೆ ನಿಮಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ, ಜಗತ್ತಿನ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳುವಂತ ಹೆಮ್ಮೆಯ ಭಾರತ, ಹೆಮ್ಮೆಯ ಹಿಂದೂ ನಾವು. ಅದಕ್ಕೋಸ್ಕರ ಹಿಂದೂ ಅಂತ ಹೇಳೋದ್ರಲ್ಲಿ ಗರ್ವ ಪಡಿ, ಹೆಮ್ಮೆ ಪಡಿ, ಎದೆ ಎತ್ತಿ ನಿಂತುಕೊಂಡು ಹೇಳಿ ನಾವು ಹಿಂದೂಗಳು ಒಟ್ಟಾಗಿ ನಿಲ್ಲುವಂಥ ಅವಶ್ಯಕತೆ ಇದೆ. ಭಾರಿ ದೊಡ್ಡ ಪ್ರಮಾಣದಲ್ಲಿ ಭಯೋತ್ಪಾದನೆ ನಡೀತಾ ಇದೆ, ಮತಾಂತರ ನಡೀತಾ ಇದೆ, ಜಗತ್ತಿಗೆ ಕಂಟಕ. ಅದಕ್ಕೋಸ್ಕರ ಎಲ್ಲರೂ ಒಟ್ಟಾಗಿ ನರೇಂದ್ರ ಮೋದಿ ಅವರು ಮತ್ತೆ ನೆನಪು ಮಾಡ್ತಾ ಇದ್ದಾರೆ. ಅದರ ಎದುರಿನಲ್ಲಿ ಇಡೀ ಹಿಂದೂ ಸಮಾಜ ಒಂದಾಗಿ ಒಟ್ಟಾಗಿ ನಿಲ್ಲಬೇಕು. ಅದಕ್ಕೆ ಭಾರತವನ್ನು ಪ್ರೀತಿ ಮಾಡಿ. ಅದಕ್ಕೋಸ್ಕರ ಹೇಳಿದ್ದು ಸ್ವದೇಶಿ ವಸ್ತುಗಳನ್ನು ಉಪಯೋಗ ಮಾಡಿ. ಅದಕ್ಕೆ ಅವರು ಒಂದು ಶಬ್ದವನ್ನು ಹೇಳಿದ್ರು, ಅವರು ವೋಕಲ್ ಫಾರ್ ಲೋಕಲ್ ಅಂತ. ನೀವು ಜೋರಾಗಿ ಮಾತಾಡಿ ಯಾವುದರ ಬಗ್ಗೆ? ಸ್ಥಾನೀಯ ವಸ್ತುಗಳನ್ನು ಉಪಯೋಗ ಮಾಡೋದ್ರ ಬಗ್ಗೆ ಮಾತಾಡಿ ಅಂತ. ಮೇಕ್ ಇಟ್ ಗ್ಲೋಬಲ್ ಅಂತ, ಅದನ್ನು ಜಗತ್ತಿನಲ್ಲಿ ವ್ಯಾಪಾರ ಆಗುವ ಹಾಗೆ ಮಾಡಿ ಅಂತ. ಅದಕ್ಕೋಸ್ಕರ ಸ್ವದೇಶಿ ಟೂತ್ ಪೇಸ್ಟ್ ನಮ್ಮದಾಗಬೇಕು, ಕಾಲ್ಗೇಟ್ ಅಲ್ಲ, ಪೆಪ್ಸೋಡೆಂಟ್ ಅಲ್ಲ. ಸಾಬೂನು ಲೆಕ್ಸ್ ಅಲ್ಲ, ರೆಕ್ಸೋನ್ ಅಲ್ಲ, ನಮ್ಮ ಸಾಬೂನು ಮೈಸೂರು ಸ್ಯಾಂಡಲ್. ಅವರದ್ದು ಮೈಸೂರು ಸ್ಯಾಂಡಲ್ ಇದೆ ಸೋಪ್, ಅದನ್ನು ನೋಡಿ. ಇಲ್ಲೇ ಒಬ್ಬರು ನಮ್ಮ ಪುತ್ತೂರಿನವರು ಸತ್ತು ಮುಂದೆ ಸಾಬೂನು ಮಾಡ್ತಾರೆ. ತೆಕ್ಕೊಳ್ಳಿ ಮಾರಾರೆ. ಯಾವುದೋ ಲಕ್ಷಿಗೆ ಹೋಗಿ ಯಾಕೆ ಅಂತ ಕೇಳಿದ್ರೆ, ಹಿಂದಿನ ದಿವಸ ಟಿವಿಯಲ್ಲಿ ನೋಡಿದಿರಿ, ನನ್ನ ಅಚ್ಚುಮೆಚ್ಚಿನ ತಾರೆ ಶಿಲ್ಪ ಹೇಳಿದಳೆ ಲಾಕ್ಸ್. ಹುಚ್ಚು ಮಾರ, ನಮಗೆ ಹುಚ್ಚು, ನಮಗೆ ಎಂತ ಹುಚ್ಚು ನನಗೆ ಗೊತ್ತಿಲ್ಲ. ದಯವಿಟ್ಟು ಅದನ್ನು ಮಾಡ್ಲಿಕ್ಕೆ ಹೋಗಬೇಡಿ. ನಮ್ಮ ಊರಿನ ಸಾಬೂನನ್ನು ತಗೊಳ್ಳಿ, ನಮ್ಮ ಭಾರತದಲ್ಲಿ ಮಾಡಿದಂತ ತಗೊಳ್ಳಿ. ಚಪ್ಪಲ್ ಬೇಕಾದ್ರೆ ಬಾಟ ಬೇಕಾ? ನಮ್ಮ ಊರಿನಲ್ಲಿ ಮಾಡಿದ ಚಪ್ಪಲ್ ಆಗೋದಿಲ್ವಾ? ನಮಗೆ ಹಿಟ್ಟು ನಮ್ಮದಾಗೋದಿಲ್ವಾ? ದಯವಿಟ್ಟು ಅದನ್ನು ಬೇಡಿ. ಮನೆಯಲ್ಲಿ ನಮ್ಮ ಭಾಷೆ ಮಾತಾಡಿ. ನೀವು ಇಂಗ್ಲೀಷ್ ಶಾಲೆ ಕಳಿಸ್ತಿರೋ ಅಥವಾ ಬೇರೆ ಶಾಲೆ ಕಳಿಸ್ತಿರೋ ಬೇರೆ ಇಲ್ಲ. ಮನೆಯಲ್ಲಿ ಮಮ್ಮಿ ಡ್ಯಾಡಿ ಬೇಡ. ಈಗ ಮಮ್ಮಿ ಡ್ಯಾಡಿ ಇಲ್ಲ, ಅದು ಮಾಮ್ ಮತ್ತು ಡ್ಯಾಡ್. ಇನ್ನೊಂದು ಸ್ವಲ್ಪ ಹೊತ್ತಾಗುವಾಗ ಮ್ಯಾಡ್. ಕತೆ ಹಾಗೆ ಆಗಿದೆ ಅಂತ. ಆಂಟಿ ಅಂಕಲ್ ಯಾಕೆ ಮಾರಾರೆ? ಆಂಟಿ ಅಂಕಲ್, ಚಿಕ್ಕಪ್ಪ, ದೊಡ್ಡಪ್ಪ, ಮಾವ, ಅಳಿಯ, ಭಾವ, ಮೈದೂರು, ಎಷ್ಟು ಒಳ್ಳೆ ಶಬ್ದ ಇದೆ. ಒಂದು ತಿದ್ದಿ ಅಂತ ಒಂದು ಭಾಷೆ ಇತ್ತು, ಗೊತ್ತುಂಟು ನಿಮಗೆ? ಕೆಲವು ಮಾಡಿ ಆ ತಿದ್ದಿದ್ದನ್ನು ತಿದ್ದಿಯ ಬಿಟ್ಟರು. ಅದು ಇಲ್ವೇ ಇಲ್ಲ ಈಗ ನಮ್ಮ ಹತ್ರಲ್ಲಿ. ನಾಡಿದ್ದು ಎಂತೆಂಥ ಒಳ್ಳೊಳ್ಳೆ ಶಬ್ದ ಇದೆ, ಆ ಶಬ್ದವನ್ನು ಉಪಯೋಗ ಮಾಡೋದು ಬೇಡ.
ಗೊತ್ತಿಲ್ಲ. ನಾನೀಗ ಅತ್ಲಾಗ ಹೋಗುವಾಗ ಯಾರು ಗಂಡ ನಿಂತು ಬಂದು, ಇವಳು ಯಾರು ಗೊತ್ತುಂಟಾ ಅಂತ ಹೇಳಿ, ಯಾರು ಇವಳು ನನ್ನ ಮಿಸ್ಸಸ್ ಅಂತ. ಈ ಮಿಸ್ಸಸ್ ಅಂದರೆ ಯಾರು ನನಗೆ ಗೊತ್ತಿಲ್ಲ. ಇಂಗ್ಲೀಷ್ ಗೊತ್ತಿದ್ದವರು ರಾಜರೇನಾರು ಹೇಳಬೇಕಾದ್ರೆ ನನಗೆ ಗೊತ್ತಿಲ್ಲ. ಮಿಸ್ಸಸ್ ಶಬ್ದನೇ ಇಲ್ಲ ರೀ, ಯಾವುದೆಲ್ಲ ಆಟ್ಬಿಟ್ಟು ಯಾರೋ ಒಬ್ಬ ಹೇಳಿದಂತ ಯಾವ ಅದು ಗಂಡಸರು ಹೇಳಿದಾರೆ ತೊಂದರೆ ಇಲ್ಲ ಬರ. ಈಗ ಹೆಣ್ಣು ಮಕ್ಕಳು ಹೇಳಲಿಕ್ಕೆ ಶುರು ಮಾಡಿದ್ದಾರೆ, ನಾನು ಅವನ ಮಿಸ್ಸಸ್. ದಯವಿಟ್ಟು ಹೇಳಬೇಡಿ, ಕನ್ನಡದಲ್ಲಿ ಆದರೆ ಹೆಂಡತಿ ಅಂತ ಹೇಳಿ, ಧರ್ಮಪತ್ನಿ ಅಂತ ಹೇಳಿ, ತಾಕತ್ತಿದ್ರೆ ಯಜಮಾನ್ತಿ ಅಂತ ಹೇಳಿ. ಅಂದರೆ ಸ್ವಲ್ಪ ತಾಕತ್ತು ಬೇಕು ಅವನಿಗೆ, ಹೇಳುವವನಿಗೆ. ಇಲ್ಲರ ಅವಳು ಕೂಡಲೇ ಕೇಳ್ತಾರೆ ಬೀಗದ ನನಗೆ ಕೊಡಿ ಅಂತ. ಅದಕ್ಕೋಸ್ಕರ ನಮ್ಮ ಭಾಷೆ ಉಪಯೋಗ ಮಾಡಿ. ಬುಡಿದ್ದಿ ಅಂತೇಳಿ ಏನು ಅದರಲ್ಲಿ? ಕನ್ನಡ ರಾಜ್ಯೋತ್ಸವ ಮಾಡಿದೆವು, ಹೆಂಡತಿ ಅಂತ ಹೇಳಿಗೆ ಇವನಿಗೆ ಧೈರ್ಯ ಇಲ್ಲ. ಇವನಿಗೆ ಇವ ಮಿಸೆಸ್ ಅಂತ ಹೇಳಿ, ಅವ ಎಂತ ಕನ್ನಡ ರಾಜ್ಯೋತ್ಸವ ಮಾಡೋದು? ಅದಕ್ಕೋಸ್ಕರ ನಮ್ಮ ಭಾಷೆ ಉಪಯೋಗ ಮಾಡಿ, ನಮ್ಮ ಪದ್ಧತಿಯನ್ನು ಉಳಿಸ್ಕೊಳ್ಳಿ, ನಮ್ಮ ವಸ್ತುಗಳನ್ನು ಖರೀದಿ ಮಾಡಿ, ನಮ್ಮ ಪರಿಸರವನ್ನು ರಕ್ಷಣೆ ಮಾಡಿ. ನೆನಪಿಟ್ಕೊಳ್ಳಿ, ಜಾತಿ ಹೆಸರಿನಲ್ಲಿ ಜಗಳ ಮಾಡಬೇಡಿ. ನಮ್ಮನ್ನು ಹೊಡೆಯುವಂಥ ಕೆಲಸ. ಮೊನ್ನೆ ಜಾತಿ ಗಣಿತ ಆಯ್ತಲ್ಲ, ಸಿದ್ದರಾಮಯ್ಯನ ಹೆಸರು ಉಲ್ಲೇಖ ಮಾಡಿ ತೊಂದರೆ ಇಲ್ಲ, ಕೇಸ್ ಹಾಕ್ತಾರೆ. ನಾನು ಗಡಿಬಿಡಿಲ್ಲ. 110 ಆಗಿದೆ, 111 ಆಗ್ತಾರೆ, ಗಡಿಬಿಡಿಯಲ್ಲಿ. ಜಾತಿ ಗಣತಿ ಮಾಡಿ ಜಾತಿಯನ್ನು ಒಡೆದು, ನೀವು ನೋಡಿದ್ದೀರ ಪೇಪರ್ನಲ್ಲಿ, ನಾನು ಲಿಂಗಾಯತ ಬೇರೆ, ವೀರಶೈವ ಬೇರೆ, ಮತ್ತೊಂದು ಬೇರೆ, ನಾನು ಹಿಂದೂ ಅಲ್ಲ. ಒಟ್ಟು ಹಿಂದೂ ಸಮಾಜವನ್ನು ತುಂಡು ಮಾಡೋದು ಹೇಗೆ, ಅದೆಲ್ಲ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಮುಸಲ್ಮಾನರಲ್ಲಿ 111 ಜಾತಿ ಇದೆ ಅಂತ. ಅವ್ರದ್ದು ಯಾವುದನ್ನು ಜಾತಿ ಕೇಳಲಿಲ್ಲ ಮಾರ್ರೆ. ಪೂಜಾರಿಗೆ ನಾನು ಇದು ಹೆಚ್ಚು ಗೊತ್ತುಂಟು, ಜಾತಿ ಕೇಳಲಿಲ್ಲ ಅವರು. ಅವರು ಒಟ್ಟಿರಬೇಕು, ಒಟ್ಟಿರಲಿ, ನನಗೇನು ಬೇಜಾರೇನಿಲ್ಲ. ನಾವು ಯಾಕೆ ಒಟ್ಟಿರಬಾರ್ದು? ಇದರಲ್ಲಿ ಮೇಲಿನ ಜಾತಿ, ಕೆಳಗಿನ ಜಾತಿ, ಹೊರಗಿನ ಜಾತಿ, OBC, ಮತ್ತೊಂದು BC, ಹೊರ ಏನು ನಮ್ಮ ಅವಸ್ಥೆ ಇಲ್ಲಿ. ಅದಕ್ಕೆ ದಯವಿಟ್ಟು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ, ನನಗೇನು ಬೇಜಾರೇನಿಲ್ಲ. ಆದರೆ ಎಲ್ಲರಿಗೂ ಅವಕಾಶ ಸಿಕ್ಕುವ ಹಾಗೆ, ಎಲ್ಲರನ್ನು ಒಂದೇ ಆಗಿ ರೀತಿ ಕಾಣುವ ಹಾಗೆ, ನಮ್ಮ ಹಿಂದೂ ಸಮಾಜ ಒಟ್ಟಾಗಿದ್ದರೆ ಮಾತ್ರ ನಾವು ಬದುಕ್ತೇವೆ ಅಂತ ಒಟ್ಟು ಮಾಡುವಂಥ ಕೆಲಸ ಇಲ್ಲಿಯ ಗಣೇಶ ಮಾಡ್ತಾನೆ. ಆ ದೃಷ್ಟಿಯಲ್ಲಿ ನೀವೆಲ್ಲ ಬಂದಿದ್ದೀರಾ, ರಾಜರು ಬಂದಿದ್ದಾರೆ, ನಮಗೆಲ್ಲ ಭಯಂಕರ ಖುಷಿ. ನಮಗೆ ಆನಂದದ ಮೇಲೆ ಆನಂದ, ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ನಿಮ್ಮ ಸೌಭಾಗ್ಯ ಇದು, ನಿಮ್ಮ ಸೌಭಾಗ್ಯ. ಅವರು ಹೇಳಿದಿರಲ್ಲ, ಈ ಭೂಮಿಯನ್ನು ಅವರು ಮುಟ್ಟಿದ್ದಾರೆ ಅಂತ ಹೇಳಿದೆ. ಅವರ ಇಡೀ ರಾಜ ಮನೆತನದವರು ಸಮಾಜಕ್ಕೆ ಏನು ಮಾಡಿದ್ದಾರೆ ಅದರ ಪ್ರತೀಕವಾಗಿರುವಂಥದ್ದು ಯದುವೀರರು ಅಂಥವ್ರು ಬಂದಿದ್ದಾರೆ. ಅದನ್ನು ಶಾಶ್ವತವಾಗಿ ನಮಗೆ ನೆನಪಿರುವಂಥ ಸಂಗತಿ. ಅವರಿಗೆ ಮತ್ತೊಮ್ಮೆ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ ನಾನು ಮಾತಾಡಿ ಮುಗಿಸ್ತೇನೆ. ಒಂದೇ ಮಾತಾಡೋಣ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.